ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಕ್ರಾಂತಿ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ. ದರ್ಶನ್ ಬೇರೆ ಚಿತ್ರಗಳಲ್ಲಿ ಇಲ್ಲಿಯ ತನಕ ಅಭಿನಯಿಸಿಲ್ಲ. ಅವರು ಅಭಿನಯಿಸಿದ ಚಿತ್ರ ಬೇರೆ ಭಾಷೆಗೆ ಡಬ್ ಆಗಿವೆ. ಹಾಗಂತ ದರ್ಶನ್ಗೆ ಬೇಡಿಕೆ ಇಲ್ಲ ಅಂತಲ್ಲ, ಬೇಡಿಕೆ ಇದ್ರೂ ಕೂಡ ದರ್ಶನ್ ಅದನ್ನು ಒಪ್ಪಿಕೊಂಡಿಲ್ಲ. ಕನ್ನಡದಲ್ಲೇ ಟಾಪ್ ಸ್ಟಾರ್ ಆಗಿರುವ ದರ್ಶನ್ ಬೇರೆ ಭಾಷೆಗಳಲ್ಲಿ ಅಭಿನಯಿಸುವ ಅಗತ್ಯವೂ ಇಲ್ಲ. ಕನ್ನಡ ಚಿತ್ರರಂಗದಲ್ಲೇ ನಟ ದರ್ಶನ್ಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಚಾಲೆಂಜಿಂಗ್ ಸ್ಟಾರ್ ಅವರದ್ದೇ ಆದ ಭದ್ರಕೋಟೆಯಲ್ಲಿ ಸ್ಟಾರ್ ಆಗಿ ಮಿಂತಾ ಇದ್ದಾರೆ. ದಶಕಗಳಿಂದ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿರುವ ನಟ ದರ್ಶನ್ಗೆ ಬೇರೆ ಚಿತ್ರರಂಗದಿಂದ ದೊಡ್ಡ ದೊಡ್ಡ ಆಫರ್ಗಳು ಬರ್ತಾ ಇದೆ. ಆದರೆ ದರ್ಶನ್ ಮಾತ್ರ ಅದಕ್ಕೆ ಸೊಪ್ಪು ಹಾಕೋದಕ್ಕೆ ಹೋಗಿಲ್ಲ. ಇದೇ ರೀತಿಯ ಆಫರ್ ಒಂದು ಇತ್ತೀಚೆಗೆ ದರ್ಶನ್ ಅವರಿಗೆ ಟಾಲಿವುಡ್ನಿಂದ ಅರಸಿಕೊಂಡು ಬಂದಿತ್ತು. ದರ್ಶನ್ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ರೆ ಚಿತ್ರರಂಗದಲ್ಲಿ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಪುಷ್ಪ ಚಿತ್ರದಲ್ಲಿ ಅವರು ಕಾಣಿಸ್ಕೋಬೇಕಾಗಿತ್ತು. ಆದರೆ ಇದಕ್ಕೆ ದರ್ಶನ್ ಅವರು ನೋ ಎಂದಿದ್ದಾರೆ. ಹೀಗಾಗಿ ಪುಷ್ಪ ಚಿತ್ರದಲ್ಲಿ ಡಿ ಬಾಸ್ ಕಾಣಿಸಿಕೊಂಡಿಲ್ಲ. ನಿಮಗೆಲ್ಲ ನೆನಪಿರಲೇಬೇಕು, ಈ ಹಿಂದೆ ನಿರ್ದೇಶಕ ಸುಕುಮಾರ್ ನಟ ದರ್ಶನ್ ಅವರನ್ನು ಭೇಟಿ ಮಾಡಿದ್ರು. ಕರ್ನಾಟಕಕ್ಕೆ ಬಂದು ದರ್ಶನ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಆಗ ಈ ಇಬ್ಬರ ನಡುವಿನ ಮಾತುಕತೆಯ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ವಿಚಾರವಾಗಿ ಹಲವು ಅಂತೆ-ಕಂತೆಗಳು ಹರಿದಾಡಿದ್ದವು. ಆದರೆ ಇದರ ನಿಜಾಂಶ ಇದೀಗ ತಿಳಿದು ಬಂದಿದೆ. ನಟ ದರ್ಶನ್ ಅವರನ್ನು ಪುಷ್ಪ ಚಿತ್ರದಲ್ಲಿ ಅಭಿನಯಿಸಲು ನಿರ್ದೇಶಕ ಸುಕುಮಾರ್ ಕೇಳಿಕೊಳ್ಳಲು ಬಂದಿದ್ರಂತೆ. ಆದರೆ ಇದಕ್ಕೆ ದರ್ಶನ್ ಒಪ್ಪಿಕೊಂಡಿಲ್ಲ. ಹೀಗಾಗಿ ಸುಕುಮಾರ್ ಅವರು ನೋಡಿದ್ದು ಮತ್ತೊಬ್ಬ ಕನ್ನಡ ನಟನನ್ನು. ಹೌದು, ಡಿ ಬಾಸ್ ಅವರು ಮಾಡಬೇಕಾಗಿದ್ದ ಪಾತ್ರವೇ ಜಾಲಿ ರೆಡ್ಡಿಯ ಪಾತ್ರ. ಪುಷ್ಪ ಚಿತ್ರದಲ್ಲಿ ನಟ ಧನಂಜಯ್ ಅಭಿನಯಿಸಿರುವ ಜಾಲಿ ರೆಡ್ಡಿ ಪಾತ್ರವನ್ನು ದರ್ಶನ್ ಅವರಿಗಾಗಿ ತಂದಿದ್ದರು ಸುಕುಮಾರ್. ಜಾಲಿ ರೆಡ್ಡಿಯಾಗಿ ಧನಂಜಯ್ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಅತ್ಯದ್ಭುತವಾಗಿ ಅಭಿನಯಿಸಿದ್ದಾರೆ. ಆದರೆ ಈ ಪಾತ್ರದಲ್ಲಿ ನಟ ದರ್ಶನ್ ಅವರನ್ನು ಊಹಿಸಿಕೊಳ್ಳಲು ಕೂಡ ಕಷ್ಟವೇ. ಪುಷ್ಪ ಚಿತ್ರದಲ್ಲಿ ಅಭಿನಯಿಸಲು ನಟ ದರ್ಶನ್ ಅವರು ಒಂದೇ ಮಾತಿನಲ್ಲಿ ತಿರಸ್ಕರಿಸಿದ್ದಾರೆ. ಹಾಗೊಂದು ವೇಳೆ ಅವರು ಒಪ್ಪಿದ್ರೂ ಕೂಡ ಅದು ವಿಲನ್ ಪಾತ್ರ. ಕನ್ನಡದ ಒಬ್ಬ ಸ್ಟಾರ್ ನಟ ಅಲ್ಲಿ ವಿಲನ್ ಆಗಿ ಅಲ್ಲಿನ ನಟನ ಕೈಯಿಂದ ಒದೆ ತಿನ್ನುವುದನ್ನು ನೋಡಲು ದರ್ಶನ್ ಅಭಿಮಾನಿಗಳು ಇಷ್ಟಪಡ್ತಾ ಇರಲಿಲ್ಲ. ಹೀಗಾಗಿ ದರ್ಶನ್ ಅವರು ಹುಡುಕಿಕೊಂಡು ಬಂದ ಸುಕುಮಾರ್ ಬರೀ ಕೈಯಲ್ಲಿ ಹೋಗಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಜೊತೆಗೂಡಿ ಸಿನಿಮಾ ಮಾಡುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.